ಹಲೋ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ಯೂಶ್ವಲಿ ನಾವು ಗೋಧಿ ಹಿಟ್ಟಲ್ಲಿ ಚಪಾತಿ ಮಾಡಿ ಯಾವಾಗಲೂ ತಿಂತಾ ಇರ್ತೇವೆ. ಆದರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಇರಲಿ ಅಂತ ಹೇಳಿ ನಾನು ಗೋಧಿ ಹಿಟ್ಟಲ್ಲಿ ಪರೋಟ ಮಾಡ್ತಾ ಇದ್ದೇನೆ. ಪರೋಟದಲ್ಲಿ ಕೆಲವು ವೆರೈಟಿ ಉಂಟು. ಆದರೆ ನಾನಿವತ್ತು ಗೋಬಿ ಪರೋಟನ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ. ಓಕೆ, ಈಗ ಗೋಬಿ ಪರೋಟಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅಂತೇಳಿ ನೋಡ್ಕೊಳ್ವಾ. ಗೋಧಿ ಹಿಟ್ಟು, 1 ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೇನೆ. ಆನಂತರ ಗೋಬಿ, ಒಂದು 200 ಗ್ರಾಮಷ್ಟು ಗೋಬಿ ಇರ್ಬೋದು. ಆನಿಯನ್ನು 1 ಆನಿಯನನ್ನು ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣಗೆ. ಉಪ್ಪು, ಶುಂಠಿ, 1-1.5 ಇಂಚಷ್ಟು ಶುಂಠಿಯನ್ನು ಹೆರಿದಿಟ್ಕೊಂಡಿದ್ದೇನೆ. ಹಸಿಮೆಣಸಿನಕಾಯಿ, ಒಂದು 4 ಹಸಿಮೆಣಸಿನಕಾಯಿ ಉಂಟು. ತುಪ್ಪ, ಒಂದು 2-3 ಟೀ ಸ್ಪೂನಷ್ಟು ತುಪ್ಪ. ನೀರು, ನೆಕ್ಸ್ಟು ಜೀರಿಗೆ 1 ಟೀ ಸ್ಪೂನಷ್ಟು. ಮೆಣಸಿನ ಹುಡಿ, ಇದು ಕಾಶ್ಮೀರಿ ಚಿಲ್ಲಿ ಕಲರಿಗೋಸ್ಕರ, 1-1.5 ಸ್ಪೂನಷ್ಟು ಉಂಟು. ನೆಕ್ಸ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನು. ಜೀರಿಗೆ ಹುಡಿ 1/2 ಟೀ ಸ್ಪೂನು. ಅರಿಶಿಣ ಹುಡಿ 1/4 ಟೀ ಸ್ಪೂನು. ಗರಂ ಮಸಾಲೆ 1/2 ಟೀ ಸ್ಪೂನು. ಕಸೂರಿ ಮೇಥಿ 1 ಟೀ ಸ್ಪೂನು. ಆಮ್ಚೂರ್ ಪೌಡರು 1 ಟೀ ಸ್ಪೂನಷ್ಟು. ಆನಂತರ ತೆಂಗಿನೆಣ್ಣೆ 3-4 ಸ್ಪೂನಷ್ಟು. ಈಗ ಫಸ್ಟಿಗೆ ನಾವು ಹಿಟ್ಟು ಕಲಸಿ ಇಟ್ಕೊಳ್ಳುವ. ಒಂದು ಸ್ವಲ್ಪ ಪರೋಟ ಲಟ್ಟಿಸಲಿಕ್ಕೆ ಬೇಕಾಗಷ್ಟು ಹಿಟ್ಟಿಟ್ಟು ಉಳಿದ ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೇನೆ. ಅದಕ್ಕೆ ಒಂದು ಚೂರು ಉಪ್ಪು ಹಾಕ್ತಾ ಇದ್ದೇನೆ. ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಉಪ್ಪು ಹಾಕಿ ಚಪಾತಿ ಹದಕ್ಕೆ ಅದನ್ನು ಕಲಸಿಟ್ಕೊಳ್ಬೇಕಾಗ್ತದೆ. ಓಕೆ, ಈಗ ಹಿಟ್ಟು ಕಲಸಿ ಇಟ್ಟಾಗಿದೆ. ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಟಿದ್ದೇನೆ, ಡ್ರೈ ಆಗಬಾರ್ದು ಅಂತ ಹೇಳಿ. ಎಣ್ಣೆ ಹಚ್ಚಿ ಅದನ್ನೀಗ ಮುಚ್ಚಿಟ್ಟು ಬಿಡ್ತೇನೆ. ನೆಕ್ಸ್ಟ್ ನಾವು ಸ್ಟಫಿಂಗಿಗೆ ರೆಡಿ ಮಾಡುವ. ಈಗ ಗೋಬಿಯನ್ನು ಸಣ್ಣಗೆ ಹೆರಿದುಕೊಳ್ಬೇಕಾಗ್ತದೆ. ಹೆರ್ಕೊಳ್ಳೋದಿದ್ದರೆ ಮಿಕ್ಸಿಗೆ ಹಾಕಿ ಒಂದು 2-3 ಸತಿ ಪಲ್ಸ್ ಮಾಡಿದರೆ ಸಾಕು. ನಾನೀಗ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡ್ತಾ ಇದ್ದೇನೆ, ಸುಲಭ ಆಗ್ತದೆ ಅಂತ ಹೇಳಿ. ಈಗ ಒಂದು ಬಾಣಲೆ ತಗೊಂಡು ಬಾಣಲೆಗೆ ಒಂದು 2-3 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು, ತೆಂಗಿನೆಣ್ಣೆನೇ ಆಗಬೇಕು ಅಂತೇಳಿಲ್ಲ. ಆ್ಯಕ್ಚುಲಿ ಪರೋಟಕ್ಕೆ ಹಾಗೆಯೇ ಕೂಡ ಮಾಡ್ತಾರೆ. ಸ್ಟಫಿಂಗು ನಾವೀಗ ಪಲ್ಯ ರೀತಿ ಮಾಡದೆ ಹಾಗೆಯೇ ಕೂಡ ಹಾಕ್ತಾರೆ ಹಸಿಯೇ. ಇದು ಹೀಗೆ ಮಾಡಿದರೆ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಬರ್ತದೆ ಮತ್ತು ಹಸಿ ವಾಸನೆ ಇರೋದಿಲ್ಲ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಪಲ್ಯದ ಹಾಗೆ ಮಾಡಿ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೇನೆ. ಓಕೆ, ಈಗ ಎಣ್ಣೆ ಕಾದಿದೆ. ನಾನೀಗ ಇದಕ್ಕೆ ಫಸ್ಟಿಗೆ ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಸ್ವಲ್ಪ ಚಟಪಟ ಹೇಳಿದ ನಂತರ ಹಸಿಮೆಣಸಿನಕಾಯನ್ನು ಹಾಕ್ತಾ ಇದ್ದೇನೆ. ಹಸಿಮೆಣಸಿನಕಾಯಿ ಸ್ವಲ್ಪ ಕಾದರೆ ಸಾಕು. ಸ್ವಲ್ಪ ಕಾದ ನಂತರ ನಾವು ಹೆರಿದಿಟ್ಕೊಂಡಿದ್ದಂಥ ಶುಂಠಿಯನ್ನು ಹಾಕ್ತಾ ಇದ್ದೇನೆ. ಒಳ್ಳೆ ಫ್ಲೇವರ್ ಕೊಡ್ತದೆ ಶುಂಠಿ ಹಾಕಿದರೆ. ಈಗ ಆನಿಯನ್ ಆ್ಯಡ್ ಮಾಡ್ತಾ ಇದ್ದೇನೆ. ಆನಿಯನ್ನು ಒಂದು ಗೋಲ್ಡನ್ ಬ್ರೌನ್ ಬರುವಷ್ಟು ಫ್ರೈ ಆದರೆ ಸಾಕು. ಇದಾದ ನಂತರ ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ. ಇದಾದ ನಂತರ ನಾವು ಆಲ್ರೆಡಿ ತೆಗೆದಿಟ್ಕೊಂಡಂಥ ಎಲ್ಲ ಮಸಾಲ ಪುಡಿಗಳನ್ನು ಒಟ್ಟಿಗೆ ಹಾಕ್ತಾ ಇದ್ದೇನೆ. ಪುಡಿ ಹಾಕಿ ಒಂದು ಅರ್ಧ ನಿಮಿಷ ಕೈ ಆಡಿಸಿದರೆ ಸಾಕು. ಈಗ ನಾವು ಆಲ್ರೆಡಿ ಪುಡಿ ಮಾಡಿಟ್ಕೊಂಡಿರೋಂಥ ಗೋಬಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಗೋಬಿಯನ್ನು ಹಾಕಿ ಚೆನ್ನಾಗಿ ಕಲಸಿದ್ರೆ ಆಯಿತು. ಈಗ ಇದಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ತಾ ಇದ್ದೇನೆ. ಅದು ಜಸ್ಟ್ ಅಡಿಯಲ್ಲಿ ಸುಡಬಾರ್ದು ಅನ್ನೋದಕ್ಕೋಸ್ಕರ ನೀರು ಹಾಕೋದಷ್ಟೇ.
ಈಗ ನಾವು ಉಪ್ಪು ಹಾಕುವ. ಉಪ್ಪನ್ನು ಆ್ಯಡ್ ಮಾಡಿ ಒಂದು ಮಿಕ್ಸ್ ಮಾಡಿ, ಇದು ಸ್ಟಫಿಂಗ್ ರೆಡಿ ಆಯಿತು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡು, ಒಂದು 5ರಿಂದ 6 ನಿಮಿಷ ತಣ್ಣಗಾಗಲಿ ಅದು. ಅಷ್ಟೊತ್ತಿಗೆ ನಾವು ಪರೋಟ ಲಟ್ಟಿಸಲಿಕ್ಕೆ ರೆಡಿ ಮಾಡುವ. ನಾನು ಪರೋಟ ಲಟ್ಟಿಸಲಿಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೇನೆ. ಪ್ಲಾಸ್ಟಿಕ್ ಕವರಿಗೆ ತುಪ್ಪ ಹಚ್ಚಿದ್ದೇನೆ. ತುಪ್ಪ ಸಹ ಹಚ್ಬೋದು, ಎಣ್ಣೆ ಸಹ ಹಚ್ಬೋದು. ತುಪ್ಪ ಹಚ್ಚಿದ್ದೇನೆ. ನಂತರ ಹಿಟ್ಟನ್ನು ನಮ್ಮ ಒಂದು ಅಂಗೈಯಲ್ಲಿ ಹಿಡಿಯುವಷ್ಟಾಗಲ್ಲ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಂಡಿದ್ದೇನೆ ಹಿಟ್ಟು. ಅದಕ್ಕೆ ಸ್ಟಫಿಂಗನ್ನು ಹಾಕ್ತಾಯಿದ್ದೇನೆ. ಅದು ಸ್ವಲ್ಪ ಜಾಸ್ತಿ ಸ್ಟಫಿಂಗ್ ಇದ್ದಷ್ಟು ಪರೋಟ ಒಳ್ಳೆಯದಿರ್ತದೆ ಅಂತೇಳಿ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯೇ ಸ್ಟಫಿಂಗ್ ಹಾಕ್ತೇನೆ. ಈಗ ಆಚೆಯಿಂದ ಕಾವಲಿ ಕೂಡ ಕಾಯಲಿಕ್ಕೆ ಇಟ್ಟಿದ್ದೇನೆ. ಈಗ ಹಿಟ್ಟನ್ನು ರೌಂಡ್ ಮಾಡಿ ಮೇಲೆ ಎಕ್ಸಸ್ ಇರುವ ಹಿಟ್ಟನ್ನು ತೆಗೆದಿಡುವ. ಈಗ ಪ್ಲಾಸ್ಟಿಕ್ಕಿಗೆ ಮೇಲ್ಭಾಗಕ್ಕೆ ಕೂಡ ಸ್ವಲ್ಪ ನಾನು ಎಣ್ಣೆ ಹಚ್ತಾ ಇದ್ದೇನೆ. ಹೀಗೆ ಮಾಡೋದ್ರಿಂದ ಪರೋಟ ಎಬ್ಬಿಸಿ ಕಾವಲಿಗೆ ಹಾಕಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ ಅಷ್ಟೇ, ಮತ್ತೇನು ರೀಸನ್ ಇಲ್ಲ. ಓಕೆ, ಈಗ ನಾವು ಪರೋಟ ಮಾಡಿ ಇಟ್ಟಿದ್ದೇವಲ್ಲ ಉಂಡೆ, ಆ ಉಂಡೆಯನ್ನು ಮೇಲೆ ಸ್ವಲ್ಪ ಸ್ಪ್ರೆಡ್ ಮಾಡುವ. ಸ್ವಲ್ಪ ಸ್ಪ್ರೆಡ್ ಮಾಡಿ ಆನಂತರ ಅದರ ಮೇಲೆ ನಾವು ಆಲ್ರೆಡಿ ತೆಗೆದಿಟ್ಟಂತಹ ಡ್ರೈ ಹಿಟ್ಟನ್ನು ಸ್ವಲ್ಪ ಹಾಕುವ. ಈಗ ಪ್ಲಾಸ್ಟಿಕ್ಕನ್ನು ಹೀಗೆ ಕವರ್ ಮಾಡಿ ಲಟ್ಟಿಸಿದರೆ ಆಯಿತು. ನಮಗೆ ತೆಳು ಲಟ್ಟಿಸಿದರೆ ಒಳ್ಳೆ ಇರ್ತದೆ ಪರೋಟ, ತುಂಬ ದಪ್ಪ ಬೇಡ. ನೋಡಿ, ನಾನಿಷ್ಟು ತೆಳು ಮಾಡಿದ್ದೇನೆ. ಫುಲ್ ಎಲ್ಲ ಕಡೆಗೂ ಈವನಾಗಿ ಸ್ಪ್ರೆಡ್ ಆಗಿದೆ ಸ್ಟಫಿಂಗ್ ಕೂಡ. ಈಗ ನಾನು ಕಾಯಿಸ್ತಾ ಇದ್ದೇನೆ. ಪರೋಟ ಕಾಯಿಸುವಾಗ ಫಸ್ಟಿಗೆ ಒಂದು ಸ್ವಲ್ಪ ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಅದೊಂದು ಸ್ವಲ್ಪ ಬೇಯುವ ತನಕ. ಆನಂತರ ನಾವು ಫ್ಲೇಮ್ ಜಾಸ್ತಿ ಮಾಡುವ. ಓಕೆ, ಈಗ ಒಂದು ಸೈಡ್ ಪರೋಟ ಕಾಯ್ತಾ ಬಂತು. ನೆಕ್ಸ್ಟ್ ನಾವು ಅದನ್ನು ಉಲ್ಟಾ ಹಾಕುವ, ಇನ್ನೊಂದು ಸೈಡ್ ಕಾಯಿಸುವ. ಈಗ ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು. ನಾವು ಸೈಡ್ ಕೂಡ ಕ್ಲೀನ್ ಕಾಯಬೇಕಲ್ಲ ಅಂತೇಳಿ. ಇದಾದ ನಂತರ ಇದರ ಮೇಲೆ ತುಪ್ಪ ಹಾಕ್ತಾ ಇದ್ದೇನೆ. ತುಪ್ಪನೇ ಹಾಕಬೇಕಂತ ಹೇಳಿಲ್ಲ, ತುಪ್ಪ, ಬಟರು ಅಥವಾ ಎಣ್ಣೆ ಏನು ಬೇಕಿರೋ ಹಾಕ್ಬೋದು. ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರ್ತದೆ ಅಂತ ಹೇಳಿ ಅಷ್ಟೇ. ಓಕೆ, ಈಗ ಉಲ್ಟಾ ಹಾಕಿ ಈ ಸೈಡ್ ಕೂಡ ತುಪ್ಪವನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ಪರೋಟ ಚೆನ್ನಾಗಿ ಕಾದಿದೆ. ಈಗ ನೋಡಿ, ಅದನ್ನು ನನ್ನ ಮೇಲೆ ಕಟ್ ಮಾಡಿದ್ದೇನೆ. ನೋಡಿ ಹೇಗೆ ಲೇಯರ್ ಓಪನ್ ಆಗ್ತದೆ ಅಂತ ಹೇಳಿ. ಒಳಗೆ ಕೂಡ ಸ್ಟಫಿಂಗು ಎಷ್ಟು ಕ್ಲೀನ್ ಸ್ಪ್ರೆಡ್ ಆಗಿದೆ ಅಂತ ಹೇಳಿ ನೋಡ್ಬೋದು. ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಅಂತ ಹೇಳ್ತಿದ್ದೇನೆ. ಅಲ್ಲಿ ತನಕ ನೀವು ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ, ಹಾಗೆ ನಿಮ್ಮ ಸಪೋರ್ಟ್ ಕೂಡ ನಮಗೆ ಕೊಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಎವ್ರಿವನ್.